ಹಾಯ್, ಗುಡ್ ಮಾರ್ನಿಂಗ್ ಮಾತೆರೆಗ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇನಿ ಬಜ್ಜೀಲ್ ಮಸಾಲೆ ಪಾರ್ದು ಬಜ್ಜೀಲ್ ಮಲ್ಪುಗ ಬಂದು ರೆಡಿ ಮಲ್ತೊಂದುಲ್ಲೆ. ಇತ್ತೆ ಒಂಜಿ ಬನಲೆಗ್ ಬೆಚ್ಚ ಮಲ್ಪರ್ದು ಐಕ್ ಯಾನು 7 ಮುಂಚಿ ಪಾಡೊಂದುಲ್ಲೆ. ಒಂದು ಎಂಕಲೆಗ್ 4 ಜನಕ್ಕೆ ಮಲ್ಪುನ ಅತ್ತೆಯ ಮಲ್ಪುನು. ಮಸ್ತ್ ಜನ ಇತ್ತಿನಕ್ಲು ಒಂತೆ ಮಸ್ತ್ ಪಾಡಿ ಎರಡಾಂಡು ಎಂಕಲು 4 ಜನ ಇಪ್ಪುನು. ಅಂಚಾದ 7 ಮುಂಚಿ ಪಾಡೊಂದೆ ಒಂದು ಫ್ರೈ ಮಲ್ತದು ಪೂರ ಪೊಡಿ ಮಲ್ತದು ಮಲ್ಪುನ ತುಲೆ. ನೆಟ್ಟು ಕಿನ್ನೆ ಸ್ಪೂನ್ ಉಡು 2 ಸ್ಪೂನ್ ಅದು ಕೊತ್ತಂಬರಿ ಉಂಡು. ಅವೆಡ್ದು ಬೊಕ್ಕ ಕಿನ್ನೆ ಸ್ಪೂನ್ ದಾತು ತುಲೆ 1 ಸ್ಪೂನ್ ದಾತು ಜೀರಿಗೆ ಉಂಟು. ಬೇವು ಸೊಪ್ಪು ಈತೆನೆ ಎಣ್ಣೆ ಪಾಡಂದೆ ಈತೆನೆ ಲಾಯ್ಕ್ ಮಲ್ತದ್ದು ಫ್ರೈ ಮಲ್ತು ನೋಡು. ಫ್ರೈ ಮಲ್ತೊಂದು ಒಂದು ಪೊಡಿ ಮಲ್ಪರೆಪ್ಪುಂಡು ಐಕ್ ಲಾಯ್ಕ್ ಮಲ್ತದ್ದು ಫ್ರೈ ಮಲ್ತೊಂದು ಬೊಕ್ಕ ಗ್ರೈಂಡ್ ಮಲ್ಪುಗ. ಏನು ಕನ್ನಡ ಒಡ್ಲ ಪನ್ಪೆ ಕೆಲವರು ಕನ್ನಡದ ನಮಗೆ ತುಳುವಲ್ಲಿ ಹೇಳಿದರೆ ನಮಗೆ ಅರ್ಥ ಆಗೋದಿಲ್ಲ ಅಂತ ಪನ್ಪೇರು ಕೆಲವರು. ಅದಕ್ಕೋಸ್ಕರ ಕನ್ನಡ ಒಡ್ಲ ಪನ್ಪೇನು. ಇದರಲ್ಲಿ ನಾನು 7 ಮೆಣಸನ್ನು ತಗೊಂಡಿದ್ದೇನೆ ಅವಲಕ್ಕಿ ಮಾಡಲಿಕ್ಕೆ. ಮಸಾಲೆ ಮಾಡಿ ಅವಲಕ್ಕಿ ಮಾಡಲಿಕ್ಕೆ 7 ಮೆಣಸು. ಇದು 4 ಜನಕ್ಕೆ ಆಗುವಷ್ಟು ನಾನು ಮಾಡ್ತಿದ್ದೇನೆ. ನೀವು ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಬೋದು. 7 ಮೆಣಸು ತಗೊಂಡಿದ್ದೇನೆ ಮತ್ತು ಚಿಕ್ಕ ಸ್ಪೂನಲ್ಲಿ 2 ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಆ ನಂತರ ಚಿಕ್ಕ ಸ್ಪೂನ್ದಷ್ಟು ಒಂದು ಜೀರಿಗೆ, ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಚಂದ ಮಾಡಿ ಫ್ರೈ ಮಾಡಲಿಕ್ಕೆ ಉಂಟು. ಚಂದ ಮಾಡಿ ಫ್ರೈ ಮಾಡಿದ ನಂತರ ಪುಡಿ ಮಾಡುವ ನಾವು. ಇದು ಫ್ರೈ ಆಗಿದೆ, ಇದು ಸಾಕು. ಇಷ್ಟು ನಾನೊಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಇದು ಸಪ್ಪೆ ಆಗಲಿ, ಸಪ್ಪೆ ಆದರೆ ಸಡನ್ನಿ ಪುಡಿ ಆಗ್ತದೆ, ಇಲ್ಲಾದರೆ ಪುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಫುಲ್ ಚಪ್ಪೆ ಆಗಲಿ. ಮೆಣಸು ಚಪ್ಪೆ ಆದರೆ ಚಂದ ಮಾಡಿ ಇದು ಪುಡಿ ಆಗ್ತದೆ. ಚಂದ ಪುಡಿ ಆಗ್ತದೆ. ಅದಕ್ಕೋಸ್ಕರ ಇದು ಸ್ವಲ್ಪ ಚಪ್ಪೆ ಆಗಲಿ ಅಂತ ಬಿಟ್ಟಿದ್ದೇನೆ. ಇದು ತುಂಬ ಚೆಂದ ಆಗ್ತದೆ. ಅದು ಅವಲಕ್ಕಿ, ಮಸಾಲೆ ಅವಲಕ್ಕಿ. ನಮ್ಮ ಮನೆಯವರಿಗೆಲ್ಲ ತುಂಬ ಇಷ್ಟ ಇದು. ನಮಗೆ ಫಂಕ್ಷನ್ಗೆ ದೇವಸ್ಥಾನದಲ್ಲೆಲ್ಲ ಈ ಥರನೇ ಮಾಡಿಕೊಡೋದು. ಆ ಥರ ಮಾಡುವಂತ ಇವತ್ತು ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಒಂದು ಆತನುತ್ತೆ ಅನ್ನೊಂದೇನು ಪೊಡಿ ಮಲ್ತು ಕನ್ಪೇನ ಒಂದು ಚಪ್ಪೆ ಆತನು ಫುಲ್ಲು ಪೊಡಿ ಮಲ್ಪೇನು. ಇದಾಗಿದೆ, ಇನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ತರ್ತೇನೆ ನಾನೀಗ. ತುಲೆ ಪೊಡಿ ಮಲ್ತದ್ದು ಕಂತೆ. ಇದು ಪೊಡಿ ಯಾವುದು 4 ಜನಕ್ಕೆ ಒಂದು ಪೊಡಿ ಮಲ್ತಲ್ಲ ದೀವೋಲಿ. ಇಷ್ಟು ಪುಡಿ ಆದರೆ ಸಾಕು. ಇದನ್ನು ಪುಡಿ ಮಾಡಿ ಕೂಡ ಇಟ್ಕೊಳ್ಬೋದು, ಯಾಕೆಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಇದು ಪುಡಿ ಮಾಡಿ ಇಟ್ಕೊಳ್ಬೋದು. ನೋಡಿ, ಇಷ್ಟು ಸಾಕು ನಮಗೆ 4 ಜನಕ್ಕೆ ಇಷ್ಟು ಸಾಕು. ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಇತ್ತೆ ಒಂಜಿ ಬನಲೆಗೆ ಒಂದು ಎಣ್ಣೆ ಹೊಡೋಣ. ಒಗ್ಗರಣೆ ಕೊರ್ರೆಗೆ ಒಂದು ಎಣ್ಣೆ ಹೊಡೋಣ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸಾಸಿವೆ ಸ್ವಲ್ಪ ಸಾಸಿವೆ. ಆ ನಂತರ ಸ್ವಲ್ಪ ಬೇವು ಸೊಪ್ಪು ಮತ್ತು ಸಾಸಿವೆ ಎಲ್ಲ ಬೇವು ಸೊಪ್ಪು ಬಾರ್ದೆ ಐಬಿಡ್ಬೇಕ. ಉದ್ದಿನ ಬೇಳೆ ಹಾಕಿ ಒಗ್ಗರಣೆ ಪಾಡ್ಬೇಕ. ಒಂದು ಪುಡಿನ ಪಾಡೋಣ. ಪುಡಿಯನ್ನು ಹಾಕ್ಕೊಳ್ಳಿ. ಆ ನಂತರ ಬೆಲ್ಲ, ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕು. ತಿಪ್ಪೆ ಬೋರ್ಡ್ ಈಗ ಬೆಲ್ಲ ಹಾಕ್ಕೊಂಡಿದ್ದೇನೆ. ಬೆಲ್ಲ ಫುಲ್ಲು ಕರಗಬೇಕು. ಕರಗೋ ತನಕ ಮಿಕ್ಸ್ ಮಾಡ್ತಾನೆ ಇದೆ, ಯಾಕೆಂದರೆ ಅದು ಮಸಾಲೆ ಕಪ್ಪಾಗ್ತದೆ. ಅದಕ್ಕೋಸ್ಕರ ಇಷ್ಟಾದ ನಂತರ ನಾನು ಒಂದು ಬೌಲಿಗೆ ತೆಂಗಿನ ತುರಿ ತಗೊಂಡಿದ್ದೇನೆ. ದಾರ ಇದೆ ತಂದೆ ಒಂದು ಬೌಲ್ಡು. ಅವೆನ್ನ ಪಾಡ್ಲಿಕ್ಕೆ ಇದಾದ ನಂತರ ಸ್ವಲ್ಪ ಉಪ್ಪು, ಸ್ವಲ್ಪ ರುಚಿಗೆ ಬೇಕಾದಷ್ಟು, ಅಂದರೆ ಅಷ್ಟು ತುಂಬ ಅಲ್ಲ,
ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, ಆ ನಂತರ ಸ್ವಲ್ಪ ಅರಶಿನ, ಯಾಕಂದರೆ ಅವಲಕ್ಕಿ ಕಲರ್ ಬರಲಿಕ್ಕೆ, ಹಳದಿ ಕಲರ್ ಬರಲಿಕ್ಕೆ ತುಂಬ ನೋಡಲಿಕ್ಕೆ ಕೂಡ ಚೆಂದ ಆಗ್ತದೆ ಅದು. ಇಷ್ಟನ್ನು ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಸ್ವಲ್ಪ ಇದು ಒಂಚೂರು ನೀರು ಪರವಲ್ದು, ಯಾಕಂದ್ರೆ ಅದೆಲ್ಲ ಪೂರ ಕರಗೊಡೋದು, ಅದಕ್ಕೋಸ್ಕರ ಚೂರು ನೀರು ಪಡೋದು ನಾನು ತುಲೆ ಈತು ಮಿಕ್ಸ್ ಆಂಡೆಯ ಉಂಡು ತುಲೆ ಒಂದು ಬಜಿಲಿ ಮೊರೆಪುನ ಮಸಾಲೆ ಐತೆ ರೆಡಿ ಆಗ್ತದೆ. ಇಷ್ಟು ಮಿಕ್ಸ್ ಆದರೆ ಸಾಕು ಮಸಾಲೆ. ನೋಡಿ ಅವಲಕ್ಕಿದ್ದು ಮಸಾಲೆ ಈಗ ರೆಡಿಯಾಗಿದೆ. ಇನ್ನು ಅವಲಕ್ಕಿ ಸಪ್ಪೆ ಆದ ನಂತರ ಅವಲಕ್ಕಿ ಮಿಕ್ಸ್ ಮಾಡಿದರೆ ಆಯಿತು. ಬಿಸಿ ಬಿಸಿಗೆ ಹಾಕಬೇಡಿ, ಯಾಕಂದರೆ ಅದು ಅವಲಕ್ಕಿ ಎಲ್ಲ ಮುದ್ದೆ ಆಗ್ತದೆ, ಮಸಾಲೆ ಎಲ್ಲ ಚಪ್ಪೆ ಆಗಬೇಕು. ಆ ನಂತರ ಹಾಕಿದರೆ ಆಯಿತು, ಇಷ್ಟು ಹಾಕಿದರೆ ಆಯಿತು. ಇತ್ತ ಅಂಡೆ ಯಾವು ಇತ್ತ ಬಂದ್ ಮಲ್ಪೆ ಅನ್ನೋದೇನು ಗ್ಯಾಸನ್ನು ಬಂದ್ ಮಾಡ್ಕೊಂಡು ಒಂದು ಚಪ್ಪೆ ಅನ್ನಬಿಟ್ಟು ನಾನು ಬಿಡ್ಪೆ ಮುಂಚೆನೆ ತೇಪಂಡು ಒಂದು ಎದೆಲ್ಲ ಮಲ್ತಿದ್ದೀವಲ್ಲಿ ನಿಕ್ಕಲು ಚಹಾ ಪರ್ಪಿನ ಪೊರ್ತುಗು ನಾನು ಮಿಕ್ಸ್ ಮಾಡ್ತಾನೆ ಎಂಕ ಒಂದಿತ್ತೆ ಫುಲ್ಲು ಚಪ್ಪೆ ಆತನು. ಈಗ ಇದು ಫುಲ್ಲು ಚಪ್ಪೆ ಆಗಿದೆ. ಈಗ ನಾನು ಒಂದು ಬಾಣಲೆಯಲ್ಲಿ ದೊಡ್ಡದೊಂದು ಬಾಣಲೆಯನ್ನು ತಗೊಳ್ತೇನೆ, ಯಾಕೆಂದರೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಫಸ್ಟಿಗೆ ಸ್ವಲ್ಪ ಹಾಕ್ಕೊಳ್ತೇನೆ ನಾನು ಮಸಾಲೆಯನ್ನು ಮಾಡಿದ್ದನ್ನು, ಆನಂತರ ಅವಲಕ್ಕಿ ಹಾಕ್ತೇನೆ. ಹಾಗೆಯೇ ಫಸ್ಟಿಗೆ ಮಸಾಲೆ ಆಮೇಲೆ ಅವಲಕ್ಕಿ ಮಿಕ್ಸ್ ಮಾಡಲಿಕ್ಕೆ ತುಂಬ ಚೆಂದ ಆಗ್ತದೆ. ಅವಲಕ್ಕಿ ಕೂಡ ಎಲ್ಲದಕ್ಕೂ ಮಿಕ್ಸ್ ಆಗ್ತದೆ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೇನೆ. ಇಲ್ಲಾದರೆ ಫಸ್ಟಿಗೆ ಒಮ್ಮೆಲೆ ಹಾಕಿದರೆ ಅದು ಮಿಕ್ಸ್ ಆಗೋದಿಲ್ಲ, ಸ್ವಲ್ಪ ಕಡೆ ಹಾಗೇ ಇರ್ತದೆ, ಇನ್ನೊಂದು ಅವಲಕ್ಕಿ ಮಸಾಲೆ ತಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿದರೆ ತುಂಬ ಎಲ್ಲದಕ್ಕೂ ಮಿಕ್ಸ್ ಆಗ್ತದೆ. ಅದಕ್ಕೋಸ್ಕರ ಇದು ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆಂದಾಗಿದೆ ನೋಡಿ, ಫುಲ್ಲು ಕಲರ್ಫುಲ್ಲಾಗಿ. ಖಾರ ಕೂಡ ಇರ್ತದೆ, ಸಿಹಿ ಕೂಡ ಇರ್ತದೆ, ತುಂಬ ಅಂದರೆ ತುಂಬ ಟೇಸ್ಟ್ ಇರ್ತದೆ ಇದು ಅವಲಕ್ಕಿ. ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ. ನಮ್ಮ ದೇವಸ್ಥಾನದಲ್ಲಿ ಜಾಸ್ತಿ ಎಲ್ಲ ಈ ಥರನೇ ಮಾಡಿಕೊಡೋದು, ಏನಾದರೂ ಫಂಕ್ಷನ್ ಇದ್ದರೆ ದೇವಸ್ಥಾನದಲ್ಲಿ. ಈಗ ಮಸಾಲೆ ಅವಲಕ್ಕಿ ಈಗ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೇನೆ ನಾನು. ನೋಡಿ ಮಸಾಲೆ ಅವಲಕ್ಕಿ ಬಜಿಲ್ ರೆಡಿ ಆತಂದು ತುಲೆ ಏತು ಲಾಯ್ಕ್ ಆತಂದು ತುಲೆ ಮಸ್ತ್ ಲಾಯ್ಕ್ ಆತಂದು, ಮಸ್ತ್ ಟೇಸ್ಟ್ ಹಾಕೊಂಡು ಒಂದು ನಿಕ್ಲೆ ಗೊತ್ತಿಪ್ಪು ಒಂದು ಇಂಚ ಮಲ್ತನ ಬಜಿಲ್ ಇಂಚ ಹಾಕ್ಬಿಟ್ಟು ಬಂದು ನೀನು ಇಂಚ ಮಲ್ದೇನು ನಿಕ್ಕುಲ್ಲ ಮಲ್ತು ತೂಲೆ. ಈ ವಿಡಿಯೋನು ಎಂಡ್ ಮಲ್ಪೇಡಿಗೆ ಒಂದು ವಿಡಿಯೋ ಲೈಕ್ ಮಲ್ಪಲೆ, ಶೇರ್ ಮಲ್ಪಲೆ, ಅಂಚೆನೆ ಕಮೆಂಟ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ಪಲೆ. ಪ್ಲೀಸ್ ಚಾನಲ್ಗೆ ತೂಯಿನಕ್ಲು ಪೂರ ಸಬ್ಸ್ಕ್ರೈಬ್ ಮಲ್ಪಲೆ, ವಿಡಿಯೋ ಲಾಸ್ಟ್ ಮುಟ್ಟ ತೂಲೆ ಮಾತಿರ್ಲ ಸಪೋರ್ಟ್ ಮಲ್ಪಲೆ ಚಾನಲ್ಗೆ ಮಾತಿರಗ್ಲ. ಬಾಯ್. ನೆಕ್ಸ್ಟ್ ನೆಕ್ಸ್ಟ್ ದ ವಿಡಿಯೋ ಎಡ್ಡೆ ವಿಡಿಯೋ ತಿಕ್ಕು ಮಾತಿರಗ್ಲ ಬಾಯ್.